ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರಕಾರಿ ಶಾಲೆ ಅಂತ ಹೇಳಿದಾಗ ಅದೆಷ್ಟೋ ಜನರ ಮನಸ್ಸಿನಲ್ಲಿ ಇಲ್ಲಿನ ಶಿಕ್ಷಣ ವ್ಯವಸ್ಥೆ, ಅದರ ಜೊತೆಗೇನೆ ಮೂಲಭೂತ ಸೌಕರ್ಯಗಳು ಅಷ್ಟಕ್ಕಷ್ಟೇ ಇರುತ್ತೆ ಅನ್ನುವಂತಹ ಮನೋಭಾವ ಇರುತ್ತೆ. ಆದರೆ ಸರಕಾರಿ ಶಾಲೆಗಳು ಕೂಡ ಖಾಸಗಿ ಶಾಲೆಗಳಂತೆ ಸಮರ್ಥವಾಗಿ ಬೆಳೆದು ನಿಂತಿರುವಂಥದ್ದು. ಅದೆಷ್ಟೋ ವಿದ್ಯಾರ್ಥಿಗಳ ಬಾಳಿನಲ್ಲಿ ಅಕ್ಷರದ ದೀಪವನ್ನ ಹಚ್ಚಿ ಉನ್ನತ ಸ್ಥಾನದಲ್ಲಿ ಏರೋ ರೀತಿಯಾಗಿ ಸರಕಾರಿ ಶಾಲೆಗಳು ಕೂಡ ಮಾಡ್ತಾ ಇರುವಂಥದ್ದು. ಇದೀಗ ಇಂತಹ ಹೆಮ್ಮೆಯ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತಟ್ಟು ಕೂಡ ಒಂದು. ಇದು ಇದೀಗ 100 ವರ್ಷಗಳ ಸಂಭ್ರಮದಲ್ಲಿ ಇರುವಂಥದ್ದು. ಶತಮಾನೋತ್ಸವ ಸಂಭ್ರಮವನ್ನ ಇದೇ ಏಪ್ರಿಲ್ ತಿಂಗಳನ್ನ 3, 4, 5ನೇ ತಾರೀಕಿನಂದು ಆಚರಿಸೋದಕ್ಕೆ ವಿದ್ಯಾಸಂಸ್ಥೆ ಸಜ್ಜಾಗಿರುವಂಥದ್ದು. 100 ವರ್ಷಗಳ ಸಂಭ್ರಮದಲ್ಲಿ ನೂತನ ಶಾಲಾ ಕೊಠಡಿಯ ಅನಾವರಣ ನಡೀಲಿಕ್ಕಿದೆ. ಇದರ ಜೊತೆಗೇನೆ ಒಂದಿಷ್ಟು ಹೊಸತನದ ಕಾರ್ಯಕ್ರಮಗಳು ಕೂಡ ಈ ಒಂದು ವಿದ್ಯಾಸಂಸ್ಥೆ ಆಯೋಜನೆಯನ್ನ ಮಾಡಿರುವಂಥದ್ದು. ಹೊಸದಾಗಿ ನಿರ್ಮಾಣವಾಗಿರುವಂತಹ ಶಾಲಾ ಕಟ್ಟಡ ಯಾವ ರೀತಿಯಾಗಿದೆ, ವಿದ್ಯಾಸಂಸ್ಥೆ ಶತ ಸಂಭ್ರಮಕ್ಕೆ ಯಾವ ರೀತಿಯಾಗಿ ಸಜ್ಜಾಗಿದೆ, ಇವೆಲ್ಲವನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವೆಂಕಪ್ಪ ಗೌಡ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ. ವಿದ್ಯಾಸಂಸ್ಥೆ 100 ವರ್ಷಗಳನ್ನ ಪೂರೈಸ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ವಿದ್ಯಾಸಂಸ್ಥೆ ನಡೆದು ಬಂದ ಹೆಜ್ಜೆಗೆ ಒಮ್ಮೆ ಮೆಲುಕು ಹಾಕೋದಾದ್ರೆ, ಈ ಶಾಲೆಯು 1925 ಆಗಸ್ಟ್ 25ನೇ ತಾರೀಕು ಪ್ರಾರಂಭವಾಯಿತು. ಪ್ರಥಮ ಅಧ್ಯಾಪಕರು ಕುಕ್ಕಂಡ್ರೈ ಇವರು. ಪ್ರಥಮ ವಿದ್ಯಾರ್ಥಿ ಇದು ಇಲ್ಲಿ ಈ ಊರಿನವರಲ್ಲ, ಜಾಯಿಂಟ್ ಅದು ಬಜತೂರಿನವರು, ಒಳಲಿನವರು. ಐತಪ್ಪ ಗೌಡ ಎಂಬವರು ಪ್ರಥಮ ವಿದ್ಯಾರ್ಥಿ. 17/7/1925 ಇಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಅದರ ನಂತರ ಸಾಧಾರಣ 86 ಶಿಕ್ಷಕರು ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. 1925ರಲ್ಲಿ ಮಠ ಎಂಬಲ್ಲಿ ಪ್ರಾರಂಭ ಆಯಿತಂತೆ. ಯಾವ ಮಠ ಎಂಬುದು ನಮಗೆ ಕಂಡುಬರ ಅಂದರೆ ದಾಖಲೆಯ ಪ್ರಕಾರ. ನನ್ನ ಅಜ್ಜಿ ಗೌರ್ಲೆ ವೆಂಕಮ್ಮ ಎಂಬವರು ಹೇಳ್ತಾ ಇರೋ ಮಾತು, ಗೋಳಿತಟ್ಟು ಶಂಕದ ಬಳಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇತ್ತು, ಅಲ್ಲಿ ಶಾಲೆ ಇತ್ತು, ಪ್ರಾರಂಭ ಆಯಿತು. ನಂತರ ಕಾಲಕ್ರಮೇಣ ಈ ಊರಿಗೆ ಬಂತು. ಇಲ್ಲಿ ಒಂದು ಬದ್ರಿಯ ಒಂದು ಲಾರಿ ಶೆಡ್ ಇತ್ತು ಇಲ್ಲಿ ಇವರದ್ದು, ಯಾರು ಕುഞ്ഞാಲಿ ಬೇರೆಯವರು, ಹೊಸಮನೆ ಕುഞ്ഞാಲಿ ಬೇರೆ ಬದ್ರಿ. ಅದರಲ್ಲಿ ಸ್ವಲ್ಪ ಸಮಯ ಇತ್ತತ್ರ. ನಂತರ ಇಲ್ಲಿ ಒಂದು ದೊಡ್ಡಿ ಇತ್ತು, ಆ ದೊಡ್ಡಿಯಲ್ಲಿತ್ತು. 1958ರಲ್ಲಿ ಈ ಶಾಲೆ, ಈಗ ಇರುವಂಥ ಶಾಲೆಯಲ್ಲಿ ಇಲ್ಲಿ ಒಂದು ಶಾಶ್ವತ ಕಟ್ಟಡದಲ್ಲಿ ಮಾತ್ರ ಪ್ರಾರಂಭವಾಯಿತು. ನಾಡ್ದು ನಡೆಯುವಂಥ ಶತಮಾನೋತ್ಸವದ ಸಂಭ್ರಮ ಹೇಗೆ? ಶತಮಾನೋತ್ಸವ 22 ಮಾರ್ಚ್ 22ಕ್ಕೆ ಶತಮಾನೋತ್ಸವದ ಇದರ ಅಂಗವಾಗಿ ಕ್ರೀಡಾಕೂಟ ಉಂಟು. ಅದರ ನಂತರ 3ನೇ ತಾರೀಕು ಏಪ್ರಿಲ್ 3, 4, 5ಕ್ಕೆ ಶತಮಾನೋತ್ಸವ ಸಂಭ್ರಮ ಅಂತ ಉಂಟು. 3ನೇ ತಾರೀಕೆ ಹೊರೆ ಕಾಣಿಕೆ, ಅಕ್ಷರ ದೇಗುಲದ ಅಕ್ಷಯ ಕಾಣಿಕೆ ಸಮರ್ಪಣೆ ಮತ್ತು ಛದ್ಮವೇಷ 3 ಕಾರ್ಯ. 4ನೇ ತಾರೀಕಿಗೆ ಪೂರ್ವಾಹ್ನ ಕಟ್ಟಡದ ಉದ್ಘಾಟನೆ, ಸಭಾ ಕಾರ್ಯಕ್ರಮ ಉದ್ಘಾಟನೆ, ಸ್ಮರಣ ಸಂಚಿಕೆ ಉದ್ಘಾಟನೆ ಇದಿರುತ್ತೆ. ಸಂಜೆ 4ನೇ ತಾರೀಕಿಗೆ ಸಂಜೆ ಬಹುಮಾನ ವಿತರಣೆ. 5ನೇ ತಾರೀಕಿಗೆ ಬೆಳಿಗ್ಗೆ ಗುರುವಂದನೆ ಕಾರ್ಯಕ್ರಮ ಮತ್ತು ಪೂರ್ವ ವಿದ್ಯಾರ್ಥಿಗಳ ಸಮ್ಮಿಲನ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟು 5ನೇ ತಾರೀಕಿಗೆ. ಗೋಳಿತೊಟ್ಟು ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಹಾಗೇನೆ ಸ್ವಾಗತ ಸಮಿತಿಯ ಸಂಚಾಲಕರಾಗಿರುವಂತಹ ಬಾಬು ಪೂಜಾರಿ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ನೀವು ಕೂಡ ಇದೇ ವಿದ್ಯಾಸಂಸ್ಥೆಯಲ್ಲಿ ಕಲಿತಿದ್ದ? 1972-73 ಸಂದರ್ಭದಲ್ಲಿ ಈ ಶಾಲೆಯ ವಿದ್ಯಾರ್ಥಿಯಾಗಿದೆ. ಆಗ ಅದೊಂದು ಕಟ್ಟಡ ಇತ್ತು, ಬದಿಯಲ್ಲಿ ಆಫೀಸ್ ಇತ್ತು. ಇಷ್ಟೇ ಇದರಲ್ಲಿ ಇಲ್ಲಿ ಸಣ್ಣ ಮಕ್ಕಳು ಇಲ್ಲಿ ಪಾಠ ಮಾಡ್ತಾಯಿದ್ರು. ಆ ಬಿಲ್ಡಿಂಗಲ್ಲಿ 4th to 7th ಮಾಡ್ತಾಯಿದ್ರು. ಸರ್, ವಿದ್ಯಾಸಂಸ್ಥೆ ಹಂತ ಹಂತವಾಗಿ ಬೆಳೆದುಕೊಂಡು ಬಂದಿರುವಂಥದ್ದು ಇವಾಗ 100 ವರ್ಷಗಳನ್ನು ಪೂರೈಸಿದೆ ಸರ್. ಈ ಹೊತ್ತಿನಲ್ಲಿ ವಿದ್ಯಾಸಂಸ್ಥೆ ಯಾವೆಲ್ಲ ಸವಲತ್ತುಗಳನ್ನು ಒಳಗೊಂಡಿರುವಂಥದ್ದು? ಸೊ ಈ ಶಾಲೆಯಲ್ಲಿ ನೀವು ಕೇಳಿದ ಒಂದು ಪ್ರಶ್ನೆ, ಏನೆಲ್ಲ ಬೆಳವಣಿಗೆ ಆಗಿದೆ? ಬೆಳವಣಿಗೆ ಆಗ್ತಾ ಇದೆ, ಇನ್ನೂ ಆಗಿಲ್ಲ. ಕಂಪ್ಲೀಟ್ ಆಗಬೇಕಾದ್ರೆ ನೀವು ಏಪ್ರಿಲ್ 4 ಮತ್ತು 5ನೇ ದಿವಸ ನೋಡಿ, 3, 4, 5, 3ಕ್ಕೆ ಬರಬೇಕು. ನಿಮ್ಮ ಮಾಧ್ಯಮ ಕೂಡ ಇರ್ತದೆ ಇಲ್ಲಿ, ಆಗ ನೀವು ಅದನ್ನು ನೋಡ್ತೀವಿ ಯಾವ ರೀತಿ ಮಾಡಿದ್ದೇವೆ, ಯಾವ ರೀತಿ. ಯಾಕೆಂದರೆ ಸರ್ಕಾರದಿಂದ ಇಲ್ಲಿ ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳ್ತೇವೆ ನಾವು, ಸರ್ಕಾರ ಇವತ್ತು ಸರ್ಕಾರಿ ಶಾಲೆಗಳಿಗೆ 5 ಪೈಸೆ ನಯಾ ಪೈಸೆ ಕೊಡ್ತಾ ಇಲ್ಲ. ಯಾವುದೋ ಮಿನಿಸ್ಟ್ರು MLAಗಳು ಫಂಡ್ ಹಾಕ್ತಾರೆ ವಿನಃ ಸರ್ಕಾರದ ಈ ವಿದ್ಯಾ ಇಲಾಖೆಯಿಂದ ಬರ್ತಾ ಇಲ್ಲ ದುಡ್ಡು. ನಾವು ಎಷ್ಟು ಸಲ ಒಂದು ಸಣ್ಣ ಕೆಲಸ ಮಾಡಬೇಕಾದ್ರೂ ನಾವು ಅಳದಾಡಬೇಕಾಗ್ತದೆ. 3 ಸಲ ಕಾರ್ ಹಿಡ್ಕೊಂಡು ಪುತ್ತೂರಿಗೆ ಹೋಗಬೇಕಾಗ್ತದೆ. ಈ ಥರ ಎಲ್ಲ ಇರುವಾಗ
ಈ ಸರ್ಕಾರದ ಶಾಲೆಯನ್ನು ನಾವು ಉಳಿಸ್ಕೊಳ್ಬೇಕು, ಸರ್ಕಾರಿ ಶಾಲೆ ಮಕ್ಕಳು ಕಲಿಬೇಕು ಅನ್ನೋಂಥ ಒಂದು ಮಹತ್ತರ ನಿರ್ಧಾರದಿಂದ ನಾವು ಈ ಒಂದು ಕಟ್ಟಡವನ್ನು ಇದು ಮಾಡಿದೆ. ಸ್ವಾಗತ ಸಮಿತಿಯ ಸಂಚಾಲಕರಾಗಿರುವಂಥದ್ದಲ್ಲ, ಎಷ್ಟು ಜನ ಇದ್ದೀರಾ ಸಮಿತಿಯಲ್ಲಿ? ಅದರ ಸಮಿತಿಯಲ್ಲಿ ನಾನು ಸಂಚಾಲಕನಾಗಿ 5 ಜನ, ಒಂದು ಸಹ ಸಂಚಾಲಕರು ಅಂತ ಹೇಳ್ತೇನೆ. ನಾನು ಅವರು ಸಹ ಸಂಚಾಲಕರು ಅಂತ ಬರೀಲಿಕ್ಕಿಲ್ಲ, ಬಟ್ ಬಹಳಷ್ಟು ನಮಗಿಂತ ಜಾಸ್ತಿ ವಯಸ್ಸಿನವರು ಇದ್ದಾರೆ, ಅನುಭವಸ್ಥರು ಇದ್ದಾರೆ, ಭಾಳ ಕಡೆಯಲ್ಲಿ ದುಡಿದವರು ಕೂಡ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಸ್ವಾಗತ ಸಮಿತಿ, ನಾವಿಲ್ಲಿ 2-3 ಕಾರ್ಯಕ್ರಮಗಳನ್ನು ಮಾಡುವಾಗ ನಾವು ಕೆಲವು ಸಮಿತಿಯಲ್ಲಿದ್ದು ಆ ಸಮಿತಿಯ ಜವಾಬ್ದಾರಿಗಳನ್ನು ನಿರ್ವಹಿಸಿದ ಕಾರಣ ನಮಗೆ ಅದು ಸಿಕ್ಕಿದೆ ಅಂತ ಹೇಳಲಿಕ್ಕೆ ಹೇಳ್ತೇವೆ. ನಮಗೆ ಸಿಕ್ಕಿದ್ದರಿಗಿಂತ ಆ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳಲಿಕ್ಕೆ ಪ್ರಯತ್ನ. ಯಾಕಂದರೆ ಶಾಲೆ ಅಂತ ಹೇಳಿದರೆ ಅಕ್ಷರ ದೇಗುಲ, ಇದು ಅಕ್ಷರ ದೇಗುಲದ ಬ್ರಹ್ಮಕಲಶೋತ್ಸವ ಅಂತ ಹೇಳ್ಬೋದು. ನಾಡು ಅಕ್ಷರ ದೇಗುಲ ನಿರ್ಮಾಣ ಆಗಿದೆ. ಈಗ ಆ ಬ್ರಹ್ಮಕಲಶವನ್ನು ಮಾಡುವಂಥ ಒಂದು ಸುಸಂದರ್ಭ ನಮಗೆ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಭಾಳಷ್ಟು ಖುಷಿ ಪಡ್ತಾ ಇದ್ದೇನೆ. ಮತ್ತು ಇನ್ನು ಈ ಕಟ್ಟಡಗಳಿಗೆ ಬೇಕಾದಷ್ಟು ಬಂಡವಾಳ, ಬಹುಶಃ 1,18,00,000 ಬಜೆಟ್ನ ಕಟ್ಟಡ ಇದು. 8 ಕ್ಲಾಸ್ ರೂಮ್ಗಳು, ಒಂದು 4,000 ಸ್ಕ್ವೇರ್ ಫೀಟ್ ಇದು ಹಾಲ್. ಅಂದರೆ ಶಾಲಾ ಮಕ್ಕಳಿಗೆ ಮಳೆಗಾಲದಲ್ಲಿ ಇದು ಬೆಳಗಿನ ಒಂದು ಪ್ರಾರ್ಥನೆ ಅದನ್ನು ಮಾಡಬೇಕಾದ್ರೆ ಅವರು ಮಳೆಗೆಲ್ಲ ಇದಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೊಂದು ನಮ್ಮ ಎಲ್ಲರೂ ತೀರ್ಮಾನ ಮಾಡಿಕೊಂಡು ಮೇಲೆ ಒಂದು ಹಾಲ್ ಮಾಡಬೇಕಂದ್ರೆ 14 ಲಕ್ಷ ರೂಪಾಯಿ ಅದಕ್ಕೆ ಹೋಗ್ತದೆ. ಟೋಟಲ್ 1,18,00,000. ಆಮೇಲೆ ನಾವು ಬರುವ ವರ್ಷ ಮಕ್ಕಳ ಕೊರತೆಯನ್ನು ನೀಗಿಸಲಿಕ್ಕೆ ಶಾಲೆ ಕಟ್ಟಿದರೆ ಆಗಲಿಕ್ಕಿಲ್ಲ, ಕಟ್ಟಿದರೆ ಮತ್ತೆ ಏನು ಮಾಡಲಿಕ್ಕೆ, ದೇವಸ್ಥಾನ ಕಟ್ಟಿದರೆ ಭಕ್ತರು ಬರಬೇಕು, ಭಕ್ತರಿಲ್ಲದ್ರೆ ದೇವಸ್ಥಾನಕ್ಕೆ. ಆ ಥರ ನಾವು ಮಕ್ಕಳನ್ನು ಸೇರಿಸುವ ಉದ್ದೇಶದಿಂದ ಒಂದು ಸಣ್ಣ ಸಣ್ಣ ಗಾಡಿಗಳನ್ನು ಮಾಡಿಕೊಂಡು ಊರಲ್ಲಿ ಒಳಗಡೆ ಹೋಗಿ ಮಕ್ಕಳನ್ನು ಕರ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ಕೂಡ ಮಾಡುವಂಥ ಒಂದು ಇದನ್ನು ನಾವು ಸಮಿತಿಯವರು ಮಾಡಿದ್ದೇವೆ. ಬಹುಶಃ ದೇವರ ದಯ ಮತ್ತು ಊರವರ ಒಂದು ಸಹಕಾರದಿಂದ ಅದು ಕೂಡ ಈಡೇರಬಹುದು ಅಂತ ನನ್ನ ಅನಿಸಿಕೆ. ಹಾಗೆ ಅದು ಫ್ರೀ ಅಂದರೆ ಒಂದು ನಾರ್ಮಲ್ ಅಮೌಂಟಿಂದ 200 ರೂಪಾಯಿ ಆದರೂ ಕೊಡಲೇಬೇಕಾಗ್ತದೆ. ನಾನು ಫ್ರೀ ಅಂತ ಹೇಳಿದರೆ ಎಲ್ಲರೂ ಫ್ರೀ ಆಗ್ತದೆ, ಅದು ಸುಖ ಇರೋದಿಲ್ಲ. ಒಂದು ಸ್ವಲ್ಪ ಆದರೂ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡುವಲ್ಲಿದ್ದೇವೆ. ಅದು ಇನ್ನೂ ಕೂಡ ಫೈನಲ್ ಆಗಲಿಲ್ಲ, ಆಗ್ತದೆ ಅಂತ ನನ್ನ ಅನಿಸಿಕೆ. ವಿದ್ಯಾಸಂಸ್ಥೆಯ ಅಭಿವೃದ್ಧಿಗಾಗಿ ಯಾವೆಲ್ಲ ಅನುದಾನಗಳು ಬಂದಿದೆ, ಕಾಮಗಾರಿಗಳು ಯಾವಾಗ? ಈಗ 2 ವರ್ಷದ ಮೊದಲು ನಾವು ಒಂದು ಸಮಿತಿ ತೀರ್ಮಾನ ಮಾಡಿಕೊಂಡು ಹಲವಾರು ಸಂಘ ಸಂಸ್ಥೆಗಳಿಗೆ ನಾವು CSR ಫಂಡಿಗೆ ಒಂದು ಪತ್ರಗಳನ್ನು ಹಾಕಿದ್ದೀವಿ ನಮ್ಮ ಅಧ್ಯಕ್ಷರ ಮುಖಾಂತರ. ಅದೇ ರೀತಿ ಪ್ರಪ್ರಥಮವಾಗಿ 10 ಲಕ್ಷ ನಮ್ಮ ಶೌಚಾಲಯಕ್ಕೆ ಮ್ಯಾಂಗ್ಳೂರ್ ರಿಫೈನರಿ ONGCಯಿಂದ ಬಂತು. ಅದು ಕಂಪ್ಲೀಟ್ ಫಿನಿಶ್ ಆಗಿದೆ. ನೀವು ಫೋಟೋಗ್ರಫಿ ತೊಗೊಳ್ಬೋದು. 10 ಲಕ್ಷ ಅಂದರೆ ಒಂದು 14 ಲಕ್ಷದ ಕಾಮಗಾರಿ ಆಗಿದೆ. ತದನಂತರ 25 ಲಕ್ಷ ಮಾತ್ರ ಅದೇ ONGC ಅವರು ಕೊಟ್ಟರು. ಆನಂತರ ಭೂಮಿ ಪೂಜೆಗೆ ಬಂದ ದಿವಸ ನಮ್ಮ ಸಭಾಪತಿಯವರು ಒಂದು 12 ಲಕ್ಷದ ಗ್ರ್ಯಾಂಟ್ ಕೊಡ್ತೇನೆ ಅಂತ ಹೇಳಿದರು. ಈಗ ತಾನೇ ಅದು ಇದರಲ್ಲಿದೆ, ಪ್ರೊಸೀಡಿಂಗ್ಸಲ್ಲಿದೆ, ಬರ್ಬೋದು. ಇನ್ನು ನವಮಂಗಳೂರು ಬಂದರು ಪ್ರಾಧಿಕಾರ ಅವ್ರದ್ದು 20 ಲಕ್ಷ ರೂಪಾಯಿ ಬಂದಿದೆ. ಆಲ್ರೆಡಿ 15 ಲಕ್ಷ ಬಂದಾಗಿದೆ, 5 ಲಕ್ಷ ಬರಲಿಕ್ಕಿದೆ. ಅವರ ಮತ್ತು ಪಾರಾದೀಪ್ ಫಾಸ್ಫೇಟ್ಸ್ ಲಿಮಿಟೆಡ್ ಮ್ಯಾಂಗ್ಳೂರು, ಅಂದರೆ ಮೊದಲು MCF ಇದು ಮ್ಯಾಂಗ್ಳೂರ್ ಕೆಮಿಕಲ್ ಫರ್ಟಿಲೈಸರ್ಸ್, ಅವ್ರದ್ದು 29 ಲಕ್ಷ ಲೆಟ್ರ್ ಬಂದಿದೆ, ಅಗ್ರಿಮೆಂಟ್ ಆಗಿದೆ. ಅದು ಕಾಮಗಾರಿ ಮೇಲ್ಗಡೆ ಫ್ಲೋರ್ ಇದು ಫಿನಿಶ್ ಆಗಬೇಕು. ಆಮೇಲೆ ಅವರು 100% ಅದು ಒಮ್ಮೆಲೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಕೆಲವು ಸಂಘ ಸಂಸ್ಥೆಗಳು ಇನ್ನೂ ಕೊಡಲಿಕ್ಕಿದ್ದಾವೆ. ನಮ್ಮ ತಾಲೂಕು ಪಂಚಾಯತಿಗೆ ಬರ್ಕೊಂಡಿದೆ, ಅವರು ಕೊಡ್ತೇನೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದು 8 ಲಕ್ಷ ಕೊಡ್ಬೋದು ಅಂತ ಹೇಳಿದ್ದಾರೆ. ನಮಗೆ ಇನ್ನೂ ನಮ್ಮ ಊರ ದಾನಿಗಳನ್ನು ಅವರನ್ನು ಭಾಳಷ್ಟು ಮೆಚ್ಚಬೇಕು. ಯಾಕೆಂತ ಹೇಳಿದರೆ ಊರವರು ಇಲ್ಲಿ ದೊಡ್ಡ ಶ್ರೀಮಂತರೇನಿಲ್ಲ, ಬರೀ ಸ್ವಲ್ಪ 1 ಎಕರೆ 2 ಎಕರೆ ಅಡಿಕೆ ತೋಟ ಇರುವವರು ಸಹ 25,000 10,000 1 ಲಕ್ಷದವರೆಗೆ ದೇಣಿಗೆಯನ್ನು ಕೊಟ್ಟು ಬಹುಶಃ ಒಂದು 13 ಲಕ್ಷದವರೆಗೆ ನಮಗೆ ಧನ ಸಹಾಯವನ್ನು ಊರ ವಿದ್ಯಾಭಿಮಾನಿಗಳು ಭಾಳಷ್ಟು ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಫಂಡ್ ಯಾವ ಶಾಲೆಗೂ ಒಂದು ವಿದ್ಯಾಸಂಸ್ಥೆಗೆ ಬಂದದ್ದು ನನ್ನ ಅನುಭವ. ನಾನು ಕೆಲವು ಸಂಘ ಸಂಸ್ಥೆಗಳು ತಿರುಗಾಡಿದ್ದವನು, ಆ ಥರ ನನಗೆ ಬರಲಿಲ್ಲ. ನಾನು ಕಂಡಾಗೆ ಒಂದು ಶಾಲೆ ಅಂತ ನಿರ್ಮಾಣವಾಗಿದ್ದ ಗೌರ್ಮೆಂಟ್ ಶಾಲೆಯನ್ನು ನಾನು ನೋಡಿದ್ದೆ. ನಮಗೆ ಜಾಸ್ತಿ ತಿಳಿದಿರ್ತದೆ. ಸಿದ್ದಕಟ್ಟೆಯಲ್ಲಿ ಪ್ರಕಾಶ್ ಅಂಚನ್ ಅನ್ನೋರು ಒಂದು ದೊಡ್ಡ ಶಾಲೆ ಮಾಡಿದ್ದಾರೆ, ಇದಕ್ಕಿಂತ ದೊಡ್ಡ ಶಾಲೆ. ಅಲ್ಲಿ 60 ಮಕ್ಕಳಿದ್ದ ಶಾಲೆಯನ್ನು ಈಗ 800 ಮಕ್ಕಳವರೆಗೆ ತಂದಿರಿಸಿದ್ದಾರೆ. ಯಾಕಂದರೆ ಶಾಲೆಯನ್ನು ಯಾವ ರೀತಿ ಅಭಿವೃದ್ಧಿಪಡಿಸ್ಬೋದು, ಇನ್ನು ಶಾಲೆಯ ಬಗ್ಗೆ ಕೆಲವಾರು ಫಂಡ್ಗಳಿಗೆ ನಾವು ಬರೆದಿದ್ದೇವೆ. ಅದು ಬಂದ ಮೇಲೆ ಮಾತ್ರ ನಿಮಗೆ ಹೇಳಬೇಕು. ಯಾಕಂದರೆ ಇನ್ನೊಬ್ಬರು ದಾನಿಗಳನ್ನು ನೋಡಿ, ಈಗ ನೀವು ಅದನ್ನು ನೋಡ್ಬೋದು. 1 ಲಕ್ಷ ವೆಚ್ಚದಲ್ಲಿ 1 ಕ್ಲಾಸ್ ರೂಮ್ ಇದು 10 ಡೆಸ್ಕ್ ಬೆಂಚ್ ಕೊಟ್ಟಿದ್ದಾರೆ. ಅದು ಕ್ವಾಲಿಟಿ ಹೇಗಿದೆ ಅಂತೇಳಿ. ಯಾಕಂದರೆ ಈ ಶಾಲೆಯಲ್ಲಿ ನಮಗೆ ಕ್ವಾಲಿಟಿ ಬೇಕು, ಕ್ವಾಂಟಿಟಿ ಅಲ್ಲ, ನಮಗೆ ಕ್ವಾಲಿಟಿ ಶಾಲೆ ಬೇಕು. ಇಲ್ಲಿ ನಮ್ಮ ಗ್ರೌಂಡ್ ದೊಡ್ಡದಾಗ್ತದೆ. ಆಮೇಲೆ ನಾವೊಂದು ಲ್ಯಾಬ್ ಮಾಡಬೇಕು, ಮತ್ತು ಒಂದು ಪ್ರಯೋಗಾಲಯ, ಅದೇ ಲ್ಯಾಬ್ ಅಂದರೆ ಪ್ರಯೋಗಾಲಯ, ಮತ್ತು ಇದು ನಮ್ಮ ಎಲ್ಲ ಸಿಸ್ಟಮ್ಸ್ ಎಲ್ಲ ಮಾಡಬೇಕು ಅಂದಿದ್ದೇವೆ. ಕ್ರೀಡಾಂಗಣದೆಲ್ಲ ಮಾಡಬೇಕು. ಕ್ರೀಡಾಂಗಣ ದೊಡ್ಡದಾಗಿ ನಮ್ಮಲ್ಲಿ 3.5 ಎಕರೆ ಜಾಗ ಇದೆ ಶಾಲೆಗೆ. ಹಿರಿಯವರು ಮಾಡಿದ್ದು, ನಾವು ಮಾಡಿದ್ದಲ್ಲ. ಹಿರಿಯ ಒಂದು ಈ ಶಾಲೆಯ ಅಧ್ಯಾಪಕರಾಗಲಿ ಅಥವಾ ಇಲ್ಲಿ ಊರವರ ಅಭಿಮಾನಿಗಳಾಗಲಿ, ಮತ್ತು ಈ ಶಾಲೆಯನ್ನು ಕಟ್ಟಿದಂಥ ನಮ್ಮ ಸಾಹುಕಾರ ಕುಂಜಾಲಿ ಬೇರಿಗಳು 1958 ನಾನು ಅದು ಇವತ್ತು ಯಾವತ್ತೂ ನನಗೆ ಬಾಯಿಪಟ್ಟ. ಯಾಕಂದರೆ ನಾನು ಬರುವಾಗ ಅದನ್ನೇ ನೋಡೋದು ಭಾರಿ ಜಾಸ್ತಿ. ಯಾಕಂದರೆ ಶಿಲೆಯಲ್ಲಿ ಬರೆದಿರ್ತದೆ. ಇನ್ನೊಂದು ಫಂಡಿಗೆ ನಾವು ಭಾರಿ ದೊಡ್ಡ ಮಟ್ಟಿನ ನಿರೀಕ್ಷೆಯಲ್ಲಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅವರ ಪೂಜ್ಯ ಕಾವಂದ್ರಗೆ ಒಂದು ಲೆಟ್ರನ್ನು ಮಾಡಿದ್ದೇವೆ. ನಾವು ಹೋಗಿದ್ದೇವೆ, ಮುಖತಃ ಭೇಟಿಯಾಗಿದ್ದೇವೆ. ಅವರು ಕೊಡ್ತೇನೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಎಷ್ಟು ಬರ್ಬೋದು ಅಂತ ದೇವ್ರಿಗೆ ಬಿಟ್ಟ ವಿಷಯ.
ಅದಕ್ಕೋಸ್ಕರ ನಾವು ಅವರನ್ನು ಆ ಫಂಡನ್ನು ನಾವು ಕಾಯ್ತಾ ಇದ್ದೇವೆ. ಬರ್ಬೋದು, ಅವರು ಎಲ್ಲ ಕಡೆ ಕೊಡ್ತಾ ಇದ್ದರಿಂದ ಊರಲ್ಲೆಲ್ಲರ ಧರ್ಮಸ್ಥಳದ ದುಡ್ಡು ಇಲ್ಲದ ಶಾಲೆಯೂ ಇಲ್ಲ, ದೇವಸ್ಥಾನ ಇಲ್ಲ ಅಂತ ಆಗಿದೆ ಈಗ. ಆದ್ದರಿಂದ ಅವ್ರದ್ದೊಂದು ಸ್ವಲ್ಪ ಹಣ ಬರ್ಬೋದು ಅನ್ನೋದಂಥ ಒಂದು ನಂಬಿಕೆಯಲ್ಲಿ ನಾವಿದ್ದೇವೆ. ಇದೆಲ್ಲ ಆದರೆ ನೀವು ಇನ್ನೊಮ್ಮೆ 3-4-5ಕ್ಕೆ ಬಂದು ಈ ಸಂಭ್ರಮವನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಪ್ರಸಾರ ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ವಿನಂತಿ. ಮತ್ತು ನೀವು ಬಂದದಕ್ಕೆ ತುಂಬ ಧನ್ಯವಾದಗಳು. STMCಯ ಅಧ್ಯಕ್ಷರಾಗಿರುವಂಥ ಗೋಪಾಲಗೌಡ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ನೀವು ಈ ವಿದ್ಯಾಸಂಸ್ಥೆಯಲ್ಲಿ ಎಷ್ಟು ವರ್ಷದಿಂದ STMC ಅಧ್ಯಕ್ಷರಾಗಿದ್ದೀರಾ? ನಾನು ಈಗ ಸಾಧಾರಣ 2020ರಿಂದ ಅಂದರೆ 2ನೇ ಅವಧಿ. ಮೊದಲನೇ ಅವಧಿ 3 ವರ್ಷ, ಈಗ 2ನೇ ಅವಧಿ, ಇನ್ನೊಂದು ಕೊನೆಯ ಅವಧಿ. ನನ್ನ ಮಗಳು ಈಗ ಕೊನೆಯ ಅವಧಿಯಲ್ಲಿದ್ದಾಳೆ, 8ನೇ ತರಗತಿ. ಈಗ ನನ್ನ ಹಿರಿಯರು ಅಂದರೆ ನನ್ನ ತಂದೆ ತಂಗಿ ಅಂದರೆ ಇದೇ ಶಾಲೆ ಕಲಿತದ್ದು. ಮತ್ತು ನಾನು, ನನ್ನ ಮಕ್ಕಳು ಎಲ್ಲ ಇಲ್ಲೇ, ಬೇರೆ ಶಾಲೆ ಹೋಗಲಿಲ್ಲ, ಎಲ್ಲ ಸರ್ಕಾರಿ ಶಾಲೆ ಕಲಿತದ್ದು. ಹಾಗಾಗಿ ನಾನು ಮೊದಲಿಗೆ ಅವಧಿಯಲ್ಲಿ STMC ಅಧ್ಯಕ್ಷರಾಗಿರುವಾಗ ಎಲ್ಲ ಒತ್ತಡ ನೀವೇ ಆಗಬೇಕಂತೇಳಿ ಒತ್ತಡ ಹಾಕಿದರು. ಅದರಲ್ಲಿ ನಾವೊಂದು ಶಾಲೆಗೆ ನಾವು ಮತ್ತು ಸೂಪಿ ಅದರಲ್ಲಿ ಇಂಜಿನಿಯರ್ ಬಿಡ್ತಾರೆ, ಅವರೆಲ್ಲ ಸೇರಿ ಒಂದು ಟೈಲ್ಸ್ ಎಲ್ಲ ಹಾಕಿದ್ದೀವಿ ಆ ಶಾಲೆಗೆ. ಆ ನಂತರ ಈಗ ಈ ಶಾಲೆಗೆ 2001ನೇ ಅವಧಿಗೆ ನಮ್ಮ ಶಾಲೆ ಆಗಬೇಕಂತೇಳಿ ನಮ್ಮ ಊರಿನವರು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಅದಕ್ಕೆ ಉತ್ತಮವಾಗಿ ನಮ್ಮ ಬಾಬಣ್ಣ, ನಮ್ಮ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಅವರ ಒಂದು ಒತ್ತಡ ಮತ್ತು ಅವರ ಕಾರ್ಯಕ್ಷಮತೆಯಿಂದ ಮತ್ತು ನಮ್ಮ ಇವರು ವೆಂಕಪ್ಪಗೌಡರು ಇವರ ಇದರಲ್ಲಿ ಈಗ ನಾವೊಂದು ಈ ಒಂದು ಕಟ್ಟಡವನ್ನು ನಿರ್ಮಿಸ್ತಾ ಇದ್ದೇವೆ. ಅದಕ್ಕೆ ದಾನಿಗಳು ಅಂದರೆ MRPL, NMPT ಅವರೆಲ್ಲ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಊರಿನ ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ಲಕ್ಷಗಟ್ಟಲೆ ಕೊಟ್ಟು ಈ ಶಾಲೆಗೆ ಒಂದು ಇನ್ನೂ ಕೂಡ ಎಲ್ಲ ಕೊಡುವವರು ಇದ್ದಾರೆ. ಅವರ ಸಹಕಾರ ಕೋರ್ತಾ ಇದ್ದೇವೆ ನಾವು. ಈ ಶಾಲೆಯು ಈಗಾಗಲೇ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಈ ಕಟ್ಟಡ ಆಗಿ ಈಗ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಒಳ್ಳೊಳ್ಳೆ ಶಿಕ್ಷಕರಿದ್ದಾರೆ. ಅವರ ಇದರಿಂದ ಇನ್ನೂ ಉತ್ತಮವಾಗಿ ಬೆಳೆಯಲಿ ಅಂತ ನಾನು ಹೇಳ್ತಾ ಇದ್ದೇನೆ ಅವರಿಗೆ. ನೀವು ವಿದ್ಯಾರ್ಥಿ ಆಗಿದ್ದಾಗ ಈ ವಿದ್ಯಾಸಂಸ್ಥೆಯ ಚಿತ್ರಣ ಹೇಗಿತ್ತು? ನಾನು ಇರುವಾಗ ಅದೇ ಆ ಕಟ್ಟಡ ಇತ್ತು, ಹಳೆ ಕಟ್ಟಡ. ಆಗ ಅಷ್ಟೊಂದು ಇದಿರಲಿಲ್ಲ. ಆಗ ಮಕ್ಕಳ ಸಂಖ್ಯೆ ಜಾಸ್ತಿ, ಅಂದರೆ ಕ್ಲಾಸಲ್ಲಿ ನಮಗೆ ಕೂರಲಿಕ್ಕೆ ಬೆಂಚಿನ ಇದು ಕೂಡ ಕಡಿಮೆ ಇತ್ತು ಆಗ. ಈಗ ಹಾಗೆ ಅಲ್ಲ, ಈಗ ಕೊಠಡಿ ಇದೆ, ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಸ್ಕೂಲ್ಗೆ ಮಕ್ಕಳಿಗೆ ವ್ಯವಸ್ಥೆ ಎಲ್ಲ ಉಂಟು, ಆದರೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಅಂದರೆ ಇಲ್ಲೆಲ್ಲ ಹತ್ತಿರದಲ್ಲೆಲ್ಲ ಖಾಸಗಿ ಶಾಲೆ ಇದ್ದ ಕಾರಣ ನಾನು ಹೇಳೋದು, ಹಳೆ ವಿದ್ಯಾರ್ಥಿಗಳು ಈ ಶಾಲೆಗೆ ಬಂದ ಅವರ ಮನೆಯವರು ಒಂದೊಂದು ಮಕ್ಕಳು ಇಲ್ಲಿಗೆ ಬಂದರೆ ಈ ಶಾಲೆ ಗ್ಯಾರಂಟಿ ಇನ್ನೂ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಈಗ 96 ಮಕ್ಕಳಿದ್ದಾರೆ. 96 ಅಂದರೆ ಕೆಲವೊಂದು 2-3 ಮಕ್ಕಳು ಕಾರಣಾಂತರದಿಂದ ಇಲ್ಲಿಂದ ಟ್ರಾನ್ಸ್ಫರ್ ಹೋಗಿದ್ದಾರೆ. ಈಗ 3 ಅಂಕೆ, ಹಾಗಾಗಿ ಒಂದು ಮಕ್ಕಳ ಸಂಖ್ಯೆಯಿಂದ ಕಡಿಮೆಯಾಗಿ ನಮಗೊಂದು ಟೀಚರ್ಸ್ ಕೊರತೆ ಕಡಿಮೆ ಆಯಿತು. ನಮ್ಮ ತೇಜಸ್ ಮೇಡಮ್ ಅಂತೇಳಿ ಇದಾಯಿತು. ಇಲ್ಲದ್ರೆ ನಮಗೆ ಟೀಚರ್ಸ್ ಒಂದು 5 ಟೀಚರ್ಸ್ ಆಗ್ತಿತ್ತು, ಹಾಗೆ ಸಮಸ್ಯೆ ಆಯಿತು. ಇವಾಗ ನಾವು ಈಗ ಒಂದು 2 ಇಂಗ್ಲೀಷ್ ಮೀಡಿಯಮ್ಗೊಂದು ಮತ್ತೊಂದು LKG UKGಗೆ ಅದು 2 ಟೀಚರ್ ಈಗ ನಾವು ಸಂಬಳ ಇದು ಮಾಡಿ ನಾವೇ ಎಲ್ಲ ವಿದ್ಯಾರ್ಥಿಗಳು ಮತ್ತು ಇರೋ ಪೇರೆಂಟ್ಸ್ ಎಲ್ಲ ಕೊಟ್ಟು ನಾವು ಇಟ್ಕೊಂಡಿದ್ದೀವಿ ಇಬ್ಬರನ್ನ. ಹಾಗೆ ಒಟ್ಟಿಗೆ ಈಗ 5 ಟೀಚರ್ಸ್ ಇದ್ದಾರೆ ಇಲ್ಲಿ. ನಾನು ಹೇಳೋದು ಕೊಣಾಲು, ಆಲಂತಾಯ ಮತ್ತು ಇದು ನಮ್ಮ ಹತ್ತಿರದ ಗೋಳಿತೊಟ್ಟು, ಇದೇ ಶಾಲೆಯಲ್ಲಿ ಹೆಚ್ಚಿನವರು ಇದೇ ಶಾಲೆಯಲ್ಲಿ ಬಂದು, ಅಂದರೆ ಅಲ್ಲಿ ಕೊಣಾಲು ಮತ್ತು ಆಲಂತಾಯಲ್ಲಿ ಇದ್ದದ್ದು 4ನೇ ತರಗತಿಗೆ ಮಾತ್ರ. ಅಲ್ಲಿಂದ ಎಲ್ಲ ಮಕ್ಕಳು ಇಲ್ಲಿಗೆ ಬಂದವರು, ಈ ಶಾಲೆಯಲ್ಲಿ ಕಲಿತವರು. ಹಾಗಾಗಿ ಎಲ್ರಿಗೂ ಈ ಊರಿನ ನಮ್ಮ ಆಲಂತಾಯ, ಕೊಣಾಲು ಊರಿನ ಅಕ್ಕಪಕ್ಕ ನೆಲ್ಯಾಡಿಯ, ಶಾಂತಿನಗರ ಎಲ್ಲ ಈ ಊರಿನ ಎಲ್ಲ ವಿದ್ಯಾಭಿಮಾನಿಗಳು ನಾಡ್ದು ಬಂದು ಈ ಒಂದು 100ನೇ ವರ್ಷದ ಶತಮಾನೋತ್ಸವವನ್ನು ಸಂಭ್ರಮಿಸಬೇಕು. ಅವರಿಗೆಲ್ಲರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಅಬ್ದುಲ್ ಹಾರಿಫ್ ಹೊಸಮನೆ ಅವರಿದ್ದಾರೆ, ಬರೀ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಹಳೆ ವಿದ್ಯಾರ್ಥಿ ಸಂಘದ ಈ ಒಂದು ವಿದ್ಯಾಸಂಸ್ಥೆಗೆ ಕೊಡುಗೆ ಅದರ ಬಗ್ಗೆ? 1958ನೇ ಇಸವಿಯಲ್ಲಿ ಈ ಕಟ್ಟಡ ದುರಸ್ತಿಯಲ್ಲಿರುವ ಸಮಯದಲ್ಲಿ ನನ್ನ ತಾತನಾದ ಕುഞ്ഞാಲಿ ಅಜ್ಜಿ ಅವರು ಈ ಕಟ್ಟಡವನ್ನು ರಚಿಸುತ್ತಾರೆ. ಮತ್ತು ಈಗಿರುವ ಈ ಹಳೆ ಕಟ್ಟಡದ ಇದನ್ನೆಲ್ಲ ತೆಗೆದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂತ ತೀರ್ಮಾನಿಸಿದ್ದೇವೆ. ನಾನು ಕ್ರೀಡಾ ಸಮಿತಿಯ ಸಂಚಾಲಕನೂ ಕೂಡ ಆಗಿದ್ದೇವೆ. 100ನೇ ವಾರ್ಷಿಕದ ಈ ಸಂಭ್ರಮವನ್ನು ಎಲ್ಲರೂ ಚೆಂದಾಗಿ ಅನುಭವಿಸಲಿ ಅಂತ ಹಾರೈಸ್ತೇವೆ. ಓಕೆ ಸರ್, ಹಳೆ ವಿದ್ಯಾರ್ಥಿ ಸಂಘ ಅನ್ನುವಂಥದ್ದು ಅದರಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ? ಟೋಟಲ್ ಆಗಿ ಒಂದು 1000 ಜನರಿಂದ ಮೇಲೆ ಇರ್ತೇವೆ ಮೇಡಮ್. ಎಲ್ಲ ಸಹಕಾರ ಚೆನ್ನಾಗಿರ್ತದೆ. ಮತ್ತು ಕ್ರೀಡೆಯಲ್ಲಿ ಕಬಡ್ಡಿ, ವಾಲಿಬಾಲ್, ಕ್ರಿಕೆಟ್, ಶಾರ್ಟ್ ಪುಟ್, ಹಗ್ಗ ಜಗ್ಗಾಟ ಎಲ್ಲ ಕ್ರೀಡೆಯನ್ನು ಇಟ್ಟಿದ್ದೇವೆ. ದೇಶ ಆಸಕ್ತಿ ಎಲ್ಲ ಚೆನ್ನಾಗಿದೆ ಮೇಡಮ್, ಎಲ್ಲರೂ ಭಾಗವಹಿಸ್ತಾರೆ. ಕ್ರೀಡಾಂಗಣ ಈಗ ಸುಸಜ್ಜಿತವಾಗಿ ಆಗುತ್ತಾ ಉಂಟು. ನಮ್ಮ ಈ ಹಳೆಯ ಕಟ್ಟಡ ಒಂದು ನಿರ್ಮಾಣ ಮಾಡಿ ಮತ್ತೆ ಹೊಸ ಒಂದು ಕ್ರೀಡಾಂಗಣ ಮಾಡಬೇಕಂತ ತೀರ್ಮಾನಿಸಿದ್ದೇವೆ. ಪುರುಷೋತ್ತಮ ಕುತ್ಕೋಳಿ ಅವರಿದ್ದಾರೆ. ಇವರು
ಶತಮಾನೋತ್ಸವ ಸಂದರ್ಭದಲ್ಲಿ ಧ್ವನಿ, ಬೆಳಕು, ಶಾಮಿಯಾನ ಈ ಎಲ್ಲ ವ್ಯವಸ್ಥೆಗಳ ಉಪ ಸಂಚಾಲಕರಾಗಿ ಇರುವಂಥದ್ದು. ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ? ನಮ್ಮದು ಈಗ 1925 ಪ್ರಾರಂಭವಾದಂಥ ಶಾಲೆ ಈಗ 100 ವರ್ಷ ಶತಮಾನವನ್ನು ಕಂಡಿದೆ. ಬಹಳ ವಿಶೇಷವಾಗಿ ಇದೊಂದು ನಮಗೆ ಸಂಭ್ರಮದ ದಿನ ಅಂತ ನಾನು ಭಾವಿಸ್ತೇನೆ. ಹಳೆ ವಿದ್ಯಾರ್ಥಿಗಳು, ಯಾಕೆಂದರೆ ಇಲ್ಲಿ ಕಲಿತಂಥ ಹಳೆ ವಿದ್ಯಾರ್ಥಿಗಳು ವಿದೇಶದಲ್ಲಿದ್ದಾರೆ, ಸೈನಿಕರಾಗಿದ್ದಾರೆ, ಬೇರೆ ಬೇರೆ ಉದ್ಯೋಗದಲ್ಲಿದ್ದಾರೆ. ಬಹುಶಃ ಎಲ್ಲರ ಒಂದು ಸಹಕಾರ ಮತ್ತು ಊರಿನವರ ಒಂದು ಸಹಕಾರದಿಂದ ಬಹಳ ಭವ್ಯವಾದ ಇದೊಂದು ಮಂದಿರ ಈಗ ಆಗ್ತಿದೆ. ಇದೊಂದು ದೇಗುಲ ಅಂತ ನಾವು ಅಕ್ಷರ ದೇಗುಲ ಅಂತ ಹೇಳಿದರು ಆಗ ನಮ್ಮ ಬಾಬಣ್ಣ. ಈ ಒಂದು ಅಕ್ಷರ ದೇಗುಲಕ್ಕೆ ಬ್ರಹ್ಮಕಲಶೋತ್ಸವ ಅಂತ ನಾವು ಎಲ್ಲರೂ ಭಾವಿಸ್ತೇವೆ. ಅದೊಂದು ಆ ಸಂಭ್ರಮವನ್ನು ನಾವು ಕಣ್ತುಂಬಲಿಕ್ಕೆ ನಾವೆಲ್ಲರೂ ಕಾತುರದಿಂದ ಕಾಯ್ತಿದ್ದೇವೆ. ನಾನು ಅದಕ್ಕೆ ಧ್ವನಿ ಮತ್ತು ಇದರ ಬಗ್ಗೆ ನೀವು ಹೇಳಿದರೆ ಬಹಳ ಅಚ್ಚುಕಟ್ಟಾಗಿ ಒಂದು ವೇದಿಕೆ ನಿರ್ಮಾಣ ಮಾಡಬೇಕಂತ ನಮ್ಮ ಕಲ್ಪನೆ ಇದೆ. ಅದರ ಒಂದು ಉಸ್ತುವಾರಿ ನೀತಿಗಳನ್ನ ಒಂದು ಇವರ ಹತ್ರ ಮಾತಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅದೊಂದು ಚಂದವಾಗಿ ಬರಬೇಕನ್ನುವ ದೃಷ್ಟಿಯಿಂದ ಅದರ ಒಂದು ಫ್ರಂಟನ್ನು ನಾವು ಈಗ ತೆಗೆದುಕೊಳ್ಳಲಿಕ್ಕೆ ನಾವು ರೆಡಿ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕಾತುರದಿಂದ ನೋಡಲಿಕ್ಕೆ ನಾವು ಸಂತೋಷದಿಂದ ಕಾಯ್ತಿದ್ದೇವೆ. ಶೇಖರ ಗೌಡ ಅನಿಲ ಬಾಗೇವರಿದ್ದಾರೆ. ಇವರು ಪ್ರಚಾರ ಹಾಗೇನೆ ಮಾಧ್ಯಮ ಸಮಿತಿಯ ಸಂಚಾಲಕರು. ಬನ್ನಿ ಮಾತಾಡ್ಸೋಣ. ಹೆಂಗ್ ನಡೀತಾ ಇದೆ ಸರ್ ಪ್ರಚಾರ? ಒಳ್ಳೆ ನಡೀತಾ ಇದೆ. ಆ್ಯಕ್ಚುಲಿ ಈ 1925 ಟೈಮ್ನಲ್ಲಿ ನನ್ನ ಅಜ್ಜ ಸ್ಥಾಪಕ ಸದಸ್ಯರಾಗಿದ್ದರು. ಅದಕ್ಕೆ ನನ್ನ ತಂದೆ ಸೋಮನಗೌಡ ಮತ್ತು ಬಾಲಕಾರ ಮಗನಾದ ನಾನು ಇದೇ ಶಾಲೆಯಲ್ಲಿ 1969 ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನಾನು ಅಡಿಕೆ ಸೊಗೆ ಇದರಲ್ಲಿ ನಾನು ಕಲ್ತದ್ದು. ಇದೇ ಶಾಲೆ ಅಡಿಕೆ ಸೊಗೆಯಲ್ಲಿ ಅದು ಕಲ್ತುಬಿಟ್ಟು 7th ಇಲ್ಲೇ ಕಲ್ತುಬಿಟ್ಟೆ. ಅಲ್ಲಿಂದ ನಾನು ನೆಲ್ಲಿಯಾಡಿ ಹೈಸ್ಕೂಲ್ ಫಸ್ಟ್ ಬ್ಯಾಚ್ ಹೋಗಿದ್ದೆ. ಅಲ್ಲಿಂದ ಕೆಳಗಡೆ ಹೋಗಿ ನಾನು ಇಲ್ಲಿಂದಲೇ ಕಲ್ತಾದ ಕಾರಣ ನಾನು ಎಲ್ಲ ಕಡೆ ತಿರುಗಿ ಬಂದೆ. ಡಿಪಾರ್ಟ್ಮೆಂಟಲ್ಲಿ BSNL ರಿಟೈರ್ಡ್. ಹಾಗೆಯೇ ಫಾರಿನಲ್ಲಿ ಎಲ್ಲಿ ಬೇಕು ಸದ್ದಾಮ್ ಹುಸೇನ್ ಅವತ್ತು ಒಡಿ ಮಾಡಿದನ್ನು ರಿಪೇರಿ ಮಾಡಿ ಬಂದವಂತ ನಾನು ಇಂಡಿಯಾ ಗೌರ್ಮೆಂಟಲ್ಲಿ ನಾನು ರೆಪ್ರೆಸೆಂಟೇಟಿವ್ ಹೋಗಿ ಬಂದವ. ಹಾಗೆ ಈಗ ನನಗೆ ಇಲ್ಲಿ ಪ್ರಚಾರ ಸಮಿತಿ ಹಾಗೂ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ನಿಭಾಯಿಸ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಅಂದರೆ ತುಂಬ. ಏಕೆಂದರೆ ನಾನು ಅಡಿಕೆ ಸೊಗೆಯಲ್ಲಿ ಕಲಿತ ನಾನು ಒಬ್ಬ ಸ್ಟೂಡೆಂಟ್ ಫಸ್ಟ್ ಸ್ಟ್ಯಾಂಡರ್ಡ್ ಆಗ ಬರ್ತಿದ್ದೆ. ಆಗ ಮೊದಲು ಅಲ್ಲಿ ನನ್ನ ತಾಯಿಯವರು ಹೇಳ್ತಿದ್ದರು, ಅಲ್ಲಿ ಕರ್ಬಸಂಘ ಅಂತ ಇತ್ತು. ಆ ಕರ್ಬಸಂಘದಲ್ಲಿ ನಮ್ಮ ತಾಯಿ 1ನೇ ಕ್ಲಾಸ್ವರೆಗೆ ಕಲ್ತಿದ್ದರು. ಆಗ ಏನು ಇರಲಿಲ್ಲ. ಅದರಲ್ಲಿ ನಮ್ಮ ಫ್ಯಾಮಿಲಿ ಫುಲ್ಲು ಸ್ಥಾಪಕ ಸದಸ್ಯರು ಆಗಿನ ಕಾಲದಲ್ಲಿ 1925. ಅದನ್ನು ನನಗೆ ತುಂಬ ಖುಷಿ ಬರ್ತಾಯಿದೆ. ಆಗ ಈಗ ತುಂಬ ನಮ್ಮ ಕ್ಲಾಸ್ಮೇಟಲ್ಲಿ ಇದ್ದಾರೆ. ಇವರು ಪ್ರತಾಪ್ ರೈ ಇದ್ದಾರೆ, ನಮ್ಮ ಇವರು ಐತಪ್ಪ ಶೆಟ್ಟಿ ಇದ್ದಾರೆ, ಎಲ್ಲ ನಮ್ಮ ಬ್ಯಾಚ್ಮೆಂಟ್ ಮೆಂಬರ್ ಎಲ್ಲ ಇದ್ದಾರೆ. ನನಗೆ ಭಾರಿ ಸಂತೋಷ ಆಗಿ ಈ ಪ್ರಚಾರ ಇದರಲ್ಲಿ ತುಂಬ ಮಾಡಿದ್ದೇನೆ. ಈಗ ಇನ್ನು ನಾಡ್ದು 3, 4, 5 ತಾರೀಕಿನಂದು ಎಲ್ಲರೂ ಬಂದು ನಮ್ಮ ಹಳೆ ವಿದ್ಯಾರ್ಥಿಗಳಲ್ಲಿ ಊರಿನವರಲ್ಲಿ ಪರ ಊರಿನವರಲ್ಲಿ ಬಂದು ಎಲ್ಲರೂ ಸಂಭ್ರಮಿಸಬೇಕಾಗಿ ನಾನು ಕೇಳ್ತಾ ಇದ್ದೀನಿ. ಪ್ರತಾಪ್ ಚಂದ್ರ ಕುದ್ಮಾರುಗುತ್ತು ಅವರಿದ್ದಾರೆ. ಇವರು ಶಾಂತಿನಗರ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರು. ಅದರ ಜೊತೆಗೇನೆ ಆರ್ಥಿಕ ಮತ್ತು ಕಾರ್ಯಾಲಯ ಸಮಿತಿಯ ಸಂಚಾಲಕರು. ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಆರಾಮಿದ್ದೇನೆ. ನಿಮ್ಮ ಮುಖದಲ್ಲೇ ಸಂತೋಷ ಕಾಣ್ತಾ ಇರುವಂತದ್ದು 100 ವರ್ಷಗಳ ಸಂಭ್ರಮವನ್ನ ಒಂದು ವಿದ್ಯಾಸಂಸ್ಥೆ ಆಗಿರುವಂತ. ಹಾಗೆ ನೀವು ಕೂಡ ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ. ನಾನು ಕೂಡ ಒಂದು 73, 74 ಇಲ್ಲಿ ಫಸ್ಟ್ ಜಾಯ್ನ್ ಆಗಿದ್ದೇನೆ. 78, 79 ಇಲ್ಲಿಂದ 7th ಮುಗಿಸಿ ಹೋಗಿದ್ದೇನೆ. ನನಗೆ ಖುಷಿ ಅಂದರೆ ನಾನು ಈ ಶಾಲೆಯಲ್ಲಿ ಒಂದು ಕಲಿತ ಒಂದು, ಯಾಕೆಂದರೆ ನನ್ನ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟದ್ದು ಈ ಶಾಲೆ. ನಮ್ಮ ಜೀವನ ಹೇಗೆ ಹೋಗಲಿಕ್ಕೆ ಒಂದು ಯಾವುದು ಇಲ್ಲದೆ ಯಾವುದು ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಶಾಲೆ ಅಂದರೆ ನಾವು ಒಂದು ಅಕ್ಷರದ ಯಾವುದಕ್ಕೊಂದು ಮುಂದೆ ಹೋಗಬೇಕಿದ್ರೆ ಶಾಲೆ ಮುಖ್ಯ ಅಂತ. ನನಗೀಗ ಖುಷಿ ಆಗ್ತಾ ಇದೆ. ನಮ್ಮ ಶಾಲೆ ಅಂದರೆ ಈ ಶಾಲೆಯಲ್ಲಿ ನಾನು ಕಲಿತ ಒಂದು ವಿದ್ಯಾರ್ಥಿ ನನಗೆ ತುಂಬ ಒಂದು ಖುಷಿ ಆಗ್ತಾ ಇದೆ. ನಮ್ಮ ಶಾಲೆ ಈಗ 100 ವರ್ಷ ಆಗ್ತಾ ಉಂಟು. ನಾವೀಗ ತುಂಬ ಎಲ್ಲ ನಮ್ಮ ಈ ಸದಸ್ಯರೆಲ್ಲ ಕೂಡಿಕೊಂಡು ಒಂದು ಮನೆಯ ಮಕ್ಕಳು ಅಂದರೆ ನಾವು ಹೇಗೆ ನಮ್ಮ ಸ್ವಂತದ್ದು ಇದು ಹಾಗೆ ಇಲ್ಲ, ಜಾತಿ ಇಲ್ಲ ಧರ್ಮ ಎಲ್ಲ ಕೂಡಿಕೊಂಡು ಮಾಡುವಂಥ ಒಂದು ಇದು ಸಮಾರಂಭ. ಇದು ನಮಗೆ ಇನ್ನು ದಿವಸ ಇಲ್ಲ ಬಂತ. ನಮಗೆ ಎಷ್ಟು ಕೆಲಸ ಇದ್ದು ನಾವು ಅದನ್ನೆಲ್ಲ ಆ ಸೈಡ್ ಈ ಸೈಡ್ ಇಟ್ಟು ನಾವು ಬಂದು ಇದನ್ನು ಭಾಗವಹಿಸಬೇಕು. ನೀವು ಕೂಡ ನಮ್ಮ ನಾಡ್ದೊಂದು ಫಂಕ್ಷನ್ ನೋಡಬೇಕು. ಎಲ್ಲಿ ನಮ್ಮ ಇಡೀ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಫಂಕ್ಷನ್ ಆಗಿದೆ. ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಪ್ರಥಮ ಇದು ಶತಮಾನೋತ್ಸವ ಗೋಳಿತೊಟ್ಟು ಶಾಲೆ ಅಂತ ಆಗ್ಬೇಕಂತ ನಾನು ದೇವರು ಆಶಿಸ್ತಾ ಇದ್ದೇನೆ. ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಕಲಿತಂತ ಅದೆಷ್ಟೋ ವಿದ್ಯಾರ್ಥಿಗಳು ಉನ್ನತ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ಅದರ ಜೊತೆಗೇನೆ ಸೈನ್ಯದಲ್ಲಿ ಕೂಡ ಕಾರ್ಯನಿರ್ವಹಿಸಿರುವಂಥದ್ದು. ಇವಾಗ ನಮ್ಮ ಜೊತೆಗೆ ನಮ್ಮ ದೇಶದ ಹೆಮ್ಮೆಯ ಭೂಸೇನೆಯ ಮಾಜಿ ಸೈನಿಕರಾಗಿರುವಂತಹ ಕರುಣಾಕರ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮ್ಮೆಲ್ಲರ ಹೆಮ್ಮೆ, ಅದರಲ್ಲೂ ಕೂಡ ಗೋಳಿತೊಟ್ಟು ಶಾಲೆಯ ಹೆಮ್ಮೆ ಆಗಿದ್ದೀರಾ ನೀವು. ಹಾಗಾಗಿ ನೀವು ಕಂಡಂತ ವಿದ್ಯಾಸಂಸ್ಥೆಯ ಬಗ್ಗೆ. ಹೌದು ಮೇಡಮ್, ಈ ವಿದ್ಯಾಸಂಸ್ಥೆ ಒಂದು
ನನ್ನನ್ನು ಸೇನೆಗೆ ಸಮರ್ಪಿಸಿದ ಒಂದು ವಿದ್ಯಾಸಂಸ್ಥೆ. ಅದಕ್ಕೆ ನಾನು ಈ ಶಾಲೆಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಮತ್ತು ಹಳೆಯ ನೆನಪುಗಳು ಪದೇ ಪದೇ ಕಾಡ್ತಿದ್ದು. ಅದು ನಾನು ಸೇನೆಯಲ್ಲಿ ಇರುವಾಗಲೂ ಯಾವುದಾದ್ರೂ ಒಂದು ಪರ್ವತದಲ್ಲಿ ಇಲ್ಲ ಗಡಿ ಪ್ರದೇಶದಲ್ಲಿ ಇರುವಾಗಲೂ ನನ್ನ ಬಾಲ್ಯ ಜೀವನ ಪದೇ ಪದೇ ನೆನಪಿಗೆ ಬರ್ತಾ ಇತ್ತು. ಯಾಕೆಂತ ಹೇಳಿದರೆ ಇಲ್ಲಿ ಕಲಿತ ಶಿಸ್ತು ಅದು ನನಗೆ ಸೇನೆಯಲ್ಲಿ ಉಪಯೋಗಕ್ಕೆ ಬಂದಿದೆ. ಹಾಗೆ ಈಗಲೂ ಅಷ್ಟೇ ನಮಗಿಂತಲೂ ಮೊದಲಿನ ಹಳೆಯ ವಿದ್ಯಾರ್ಥಿಗಳೆಲ್ಲ ಹಿರಿಯರೆಲ್ಲ ಸೇರಿಕೊಂಡು ಈ ಶಾಲೆಯ 100ನೇ ವರ್ಷದ ಶತಮಾನೋತ್ಸವವನ್ನು ಆಚರಿಸಿದ್ದಾರೆ. ಅದರಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಅವರಿಗೆ ಬೆನ್ನೆಲುಬಾಗಿ. ಹಾಗೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರಬೇಕಂತ ಎಲ್ಲರ ಅನಿಸಿಕೆ ಇದೆ ಮೇಡಮ್. ಐತಪ್ಪ ಶೆಟ್ಟಿ ಡೆಮ್ಮೆಜಾಲು ಅವರಿದ್ದಾರೆ. ಇವರು ಶತಮಾನೋತ್ಸವ ಸಮಿತಿಯ ಜೊತೆ ಕಾರ್ಯದರ್ಶಿಯಾಗಿರುವಂಥದ್ದು. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಾವು ಶತಮಾನೋತ್ಸವದ ಈ ಕಾರ್ಯಕ್ರಮದಲ್ಲಿ ಮಾತಾಡು ಅಂತ ಹೇಳಿದ್ರೆ, ನಾವೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಾನು ಇದೇ ಶಾಲೆಯಲ್ಲಿ ಸಾಧಾರಣ 1971ನೇ ಇಸ್ವಿಯಿಂದ 77ನೇ ಇಸ್ವಿವರೆಗೆ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವ. ಅದರ ನಂತರ ಇಲ್ಲಿಂದ ಹೈಸ್ಕೂಲಿಗೆ ಬೇರೆ ಶಾಲೆಗೆ ಹೋದೆ. ಅದರ ನಂತರ ಬೇರೆ ಬೇರೆ ಕೆಲಸವನ್ನು ಮಾಡಿಕೊಂಡು ಅದರ ನಂತರ ಈಗ ಕೃಷಿಯಲ್ಲಿ ತೊಡಗಿಕೊಂಡಿದ್ದೇನೆ. ಹಾಗೆ ನನ್ನನ್ನು ಜೊತೆ ಕಾರ್ಯದರ್ಶಿಯಾಗಿ ನಮ್ಮವರೆಲ್ಲ ಊರಿನವರು ಆಯ್ಕೆ ಮಾಡಿದ್ದಾರೆ. ಈ ಶಾಲೆಗೆ 100ರ ಸಂಭ್ರಮವನ್ನು ನಾವೆಲ್ಲ ಕಾಣಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇವೆ. ಹಾಗೆ ಈ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ನಮ್ಮ ಶಾಲೆ ಇನ್ನಷ್ಟು ಬೆಳಗಲಿಕ್ಕೆ, ಮುಂದಿನ ಜನಾಂಗಕ್ಕೆ ಒಂದು ಮಾದರಿ ಶಾಲೆಯಾಗಿ ಬೆಳಗಲಿ ಅಂತ ದೇವರಲ್ಲಿಯೂ ಆಶಿಸ್ತಾ ವಂದನೆ ಸಲ್ಲಿಸ್ತಾ ಇದ್ದೇನೆ. ಶಾಲಾ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ನಾಸಿರ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. 100 ವರ್ಷಗಳನ್ನ ವಿದ್ಯಾಸಂಸ್ಥೆ ಪೂರೈಸಿರುವಂಥದ್ದು, ಶತಮಾನೋತ್ಸವದ ಸಂಭ್ರಮದಲ್ಲಿದೆ ಸರ್. ಭಾಳ ಒಂದು ಖುಷಿಯ ವಿಚಾರ ನಮಗೆ. ನಮ್ಮ ಊರೆಲ್ಲೊಮ್ಮೆ ಅಲರ್ಟ್ ಆಗ್ತಾ ಉಂಟು, ಒಂದು ಒಟ್ಟಾಗ್ತಾ ಉಂಟು. ಈ ಸಂದರ್ಭ ಎಲ್ಲ ನಮಗೆಲ್ಲ ಒಂದು ಮನೆಯವರಾಗಿ ಎಲ್ಲ ಒಟ್ಟು ಸೇರಲಿಕ್ಕೆ ನಮಗೊಂದು ಬಹಳ ಒಂದು ದೊಡ್ಡ ಅವಕಾಶ. ಮತ್ತು ಇದೊಂದು ಸಣ್ಣ ಹಳ್ಳಿಯ ಒಂದು ಪ್ರದೇಶ. ನಾವೀಗ ಎಲ್ಲ ಹೊಸ್ತನ್ನೀಗ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ವಸ್ತು ಇನ್ನೂ ಸಹ ಇಲ್ಲಿ ನಮಗೆ ಭಾಳ ಒಂದು ಹೊಸ್ತಾಗಿ ನಾವು ಏನಾದರೂ ಇಲ್ಲಿ ಮಾಡಬೇಕೆಂಬ ಒಂದು ಯೋಚನೆ ಎಲ್ಲ ಇದೆ. ಸರ್ಕಾರಿ ಶಾಲೆಗೆ ಈಗಾಗಲೇ ನಮಗೆ ಮಕ್ಕಳೆಲ್ಲ ಕಡಿಮೆ ಅಂತ ಒಂದು ಕಂಪ್ಲೇಂಟ್ಸ್ ಉಂಟು ಸರ್ಕಾರದ್ದೆಲ್ಲ. ಹಾಗೆಲ್ಲ ಸರ್ಕಾರ ಮುಚ್ತಾ ಇದೆ. ಆದರೆ ಈಗ ನಾವು ಅದಕ್ಕೆ ಒಂದು ಬೇರೆ ಎಲ್ಲ ಯೋಜನೆ ಎಲ್ಲ ನಾವೀಗ ಕೆಲವು ಪರಿಣತರಲ್ಲೆಲ್ಲ ಮಾತಾಡ್ತಾ ಇದ್ದೇವೆ. ಬೇರೆ ಏನಾದರೂ ಯೋಜನೆ ಮಾಡಿ ನಮ್ಮ ಸರ್ಕಾರಿ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗ್ತದ ಅಂತ. ಆ ರೀತಿಯ ಒಂದು ಮಾತುಕತೆಯ ಮಟ್ಟದಲ್ಲಿ ನಾವೀಗ ಅದನ್ನು ಮಾಡ್ತಾ ಇದ್ದೇವೆ. ನಾವು ವಿದ್ಯಾಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವಂತವರು, ವಿದ್ಯಾರ್ಥಿಗಳ ಬಾಳು ಬೆಳಗ್ತಾ ಇರುವಂತಹ ಗುರುಗಳಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇನೆ. 100 ವರ್ಷಗಳ ಸಂಭ್ರಮ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಾ ಉಂಟು. ನಮ್ಮ ಸಾಮಾನ್ಯವಾಗಿ ಬೇರೆ ಬೇರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಶಾಲೆಗಳು ಕಳೆದ 2025ರಲ್ಲಿ ಶತಮಾನೋತ್ಸವವನ್ನು ಆಚರಿಸ್ತಾ ಇದೆ. ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ 2025ರಲ್ಲಿ ಆಚರಿಸುವಂಥ ಶತಮಾನೋತ್ಸವಕ್ಕೆ ಪೂರ್ವ ಸಿದ್ಧತೆಯಾಗಿ ಕಳೆದ 2 ವರ್ಷಗಳ ಹಿಂದೆ ಶತಮಾನೋತ್ಸವ ಸಮಿತಿಯನ್ನು ರಚನೆ ಮಾಡಿದ್ದು. ಈ ಒಂದು ಸಮಿತಿಯಲ್ಲಿ ನಮ್ಮ ಊರಿನ ವಿದ್ಯಾಭಿಮಾನಿಗಳು, ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಸಮಿತಿಯನ್ನು ರಚನೆ ಮಾಡಿದ ನಂತರ ಕಳೆದ 2 ವರ್ಷಗಳಲ್ಲಿ ನಿರಂತರವಾಗಿ ಒಂದು ದೊಡ್ಡ ಒಂದು ಯೋಜನೆಯನ್ನು ಹಾಕಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲದಂಥ ಒಂದು ಸಂಸ್ಥೆ, ದೊಡ್ಡ ಒಂದು ಕಟ್ಟಡ, ಒಂದು 8 ತರಗತಿ ಕೋಣೆಗಳನ್ನು ಈ ಶಾಲೆಯನ್ನು ನಾವು ನಿರ್ಮಾಣ ಮಾಡಿದ್ದಾರೆ ಸಮಿತಿಯವರು. ಸೊ ಇದು ಖಂಡಿತವಾಗಿ ಒಂದು ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನು ನಮ್ಮ ಶಾಲೆಯ ಊರಿನ ವಿದ್ಯಾಭಿಮಾನಿಗಳು ಮಾಡಿರುವಂಥದ್ದು ತುಂಬ ಶ್ಲಾಘನೀಯ. ಸೊ ಈ ರೀತಿಯಲ್ಲಿ ಒಂದು ಊರಿನ ಜನತೆ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಅಥವಾ ಸರ್ಕಾರಿ ಶಾಲೆಯ ಜೊತೆಗೆ ಸಹಕರಿಸಿದಾಗ ಖಂಡಿತವಾಗಿಯೂ ಶಾಲೆ ಸಂಸ್ಥೆಗಳು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಮತ್ತೊಂದು ವಿಚಾರ ಏನು ಹೇಳಬೇಕು ಅಂತ, ನಮ್ಮ ಊರು ಗೋಳಿತೊಟ್ಟು ಊರು ಇಲ್ಲಿ ಆರ್ಥಿಕವಾಗಿ ತುಂಬ ಹಿಂದುಳಿದವರು, ಬಡತನದಲ್ಲಿರುವಂಥ, ಆದರೂ ಕೂಡ ಸುಮಾರು 1 ಕೋಟಿಗಿಂತಲೂ ಮಿಕ್ಕಿದ ಒಂದು ಸಂಪತ್ತನ್ನು ಕ್ರೋಢೀಕರಣ ಮಾಡುವುದರಲ್ಲಿ ನಮ್ಮ ಸಮಿತಿ ಯಶಸ್ವಿಯಾಗಿದೆ ಅಂತಂದರೆ ಇಲ್ಲಿನ ಜನತೆಯ ಒಂದು ದೊಡ್ಡ ಮನಸ್ಸು ಅಂತಲೇ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ಮುಂದಿನ ಏಪ್ರಿಲ್ 3, 4 ಮತ್ತು 5ನೇ ತಾರೀಕಿನಂದು ನಡೆಯುವಂಥ ನಮ್ಮ ಶತಮಾನೋತ್ಸವ ಸಂಭ್ರಮ, ಈಗ ಶತಸಿರಿ ಅಂತೇಳಿ ನಾವು ಆ ಒಂದು ಹೆಸರನ್ನು ಕೂಡ ನಮ್ಮ ಸಮಿತಿಯವರು ಇಟ್ಟಿದ್ದಾರೆ. ಆ ಒಂದು ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೀಲಿಕ್ಕಿದೆ. ಇದಕ್ಕೆಲ್ಲ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇನೆ. ಎಲ್ಲ ರೀತಿಯಲ್ಲೂ ಕೂಡ ಶುಭವನ್ನು ಕೋರ್ತಾ ಇದ್ದೇನೆ. ವಿದ್ಯಾರ್ಥಿಗಳನ್ನು ಹತ್ತಿರದಿಂದ ಕಾಣ್ತಾ ಇರೋರು ಪ್ರತಿನಿತ್ಯ ಕೂಡ ನೀವು, ಹಾಗಾಗಿ ವಿದ್ಯಾರ್ಥಿಗಳ ಕುತೂಹಲ ಹೇಗಿದೆ? ತುಂಬ ಚೆನ್ನಾಗಿದೆ. ಖುಷಿಯಾಗಿ ಎಲ್ಲ ಇದರಲ್ಲಿ ಭಾಗವಹಿಸಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. 100 ವರ್ಷಗಳನ್ನು ಪೂರೈಸಿದೆ ನಮ್ಮ ಶಾಲೆ. 1925ರಿಂದ 2025ಕ್ಕೆ 100 ವರ್ಷ ಆಯಿತು. ಇನ್ನು ಏಪ್ರಿಲ್ 3, 4, 5ರಂದು ಶಾಲಾ ಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದೇವೆ ತುಂಬ ಖುಷಿಯಿಂದ. ಬಹಳ ಒಂದು ಸಂಭ್ರಮದ ದಿನ ಇನ್ನೇನು ಕೆಲವು ದಿನಗಳಲ್ಲಿ ಸಮೀಪಿಸ್ತಾ ಇದೆ. ಈ ಶಾಲೆಗೆ ಬಂದು 1.5 ವರ್ಷ ಆಯಿತು. ನನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ.
100ನೇ ವರ್ಷವನ್ನು ಆಚರಿಸುತ್ತಿರುವಂತಹ ಈ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಲು ನನಗೂ ಕೂಡ ಹೆಮ್ಮೆ ಅನ್ನಿಸ್ತಾ ಇದೆ. ಬಹಳಷ್ಟು ಕಾತುರತೆಯಿಂದ ಕಾಯ್ತಿರುವಂತಹ ದಿನ ಇನ್ನೇನು 3, 4, 5 ತಾರೀಕಿಗೆ ನಾವೆಲ್ಲರೂ ತಯಾರಾಗಲಿಕ್ಕೆ ಸಿದ್ಧರಾಗ್ತಾ ಇದ್ದೇವೆ. ನಾವೆಲ್ಲ ಮಕ್ಕಳಿಗೆ ಕಾರ್ಯಕ್ರಮಗಳನ್ನು ಈಗಾಗಲೇ ಆಯೋಜನೆ ಮಾಡಿದ್ದೇವೆ. ಅದರಂತೆ ನಾಳೆ ದಿನ ಕಾರ್ಯಕ್ರಮ ಉತ್ತಮವಾಗಿ ಯಶಸ್ವಿಯಾಗಿ ನಡೀಲಿಕ್ಕೆ ನಮ್ಮ ಎಲ್ಲ ಶತಮಾನೋತ್ಸವ ಸಮಿತಿಯವರು, ಊರ ವಿದ್ಯಾಭಿಮಾನಿಗಳು, ಪೋಷಕರು ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿಗಳು ಶ್ರಮಿಸ್ತಾ ಇದ್ದಾರೆ. ಒಂದು ಅತ್ಯಂತ ಉತ್ತಮವಾದ ಭವ್ಯವಾದ ಕಟ್ಟಡ ಇನ್ನು ಮುಂದೆ ಈ ಗೋಳಿತೊಟ್ಟಿನಲ್ಲಿ ರಾರಾಜಿಸಲಿಕ್ಕಿದೆ. ಹಾಗೆಯೇ ಈ ಶಾಲೆಯಲ್ಲಿ ಇನ್ನಷ್ಟು ವಿದ್ಯಾಭ್ಯಾಸವನ್ನು ಮಾಡುವ ವಿದ್ಯಾರ್ಥಿಗಳು ಕೂಡ ಇಲ್ಲಿಗೆ ಒದಗಲಿ ಅಂತ ನಾನೊಂದು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಶತಮಾನೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಅಂತ ಈ ಮೂಲಕ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಆದರದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇನೆ. ಶತಮಾನೋತ್ಸವದ ಹೊತ್ತಿನಲ್ಲಿ ವಿದ್ಯಾರ್ಥಿಗಳ ಮುಖದಲ್ಲಿ ಕೂಡ ಸಂಭ್ರಮ ಕಳೆಗಟ್ಟಿರುವಂತದ್ದು ವಿದ್ಯಾರ್ಥಿಗಳಿದ್ದಾರೆ. ಶತಮಾನೋತ್ಸವದ ಸಂಭ್ರಮಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳು ವಿದ್ಯಾರ್ಥಿಗಳ ಕಡೆಯಿಂದ ನಡೀತಾ ಇದೆ ಕೇಳೋಣ. ನಮಸ್ತೆ, ನಿಮ್ಮ ಹೆಸರು? ದೀಪ್ತಿ ಸಿಪಿ, ಫಾತಿಮಾ ತಾರಿಫಾ, ಶ್ರೀರಕ್ಷಾ, ಆರಾಧ್ಯ, ಫಾತಿಮಾ ಚಿಂತನ. ಎಷ್ಟನೇ ಕ್ಲಾಸ್ ನೀವೆಲ್ಲ? ನಾನು 7th. ಬೇರೆ ಬೇರೆ ಕ್ಲಾಸ್ನವ್ರು ಇದ್ದೀರಾ? ಹೇಳ್ತೀರಾ ಶತಮಾನೋತ್ಸವ ಸಂಭ್ರಮ? 1920ರಿಂದ ಸ್ಥಾಪನೆಯಾಗಿ 2025ಕ್ಕೆ 100 ವರ್ಷವನ್ನು ಪೂರೈಸಿದೆ. ನಾನು ಈ ಶಾಲೆಗೆ 4ನೇ ತರಗತಿಗೆ ಸೇರಿದ್ದು. ಈಗ 7ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಇಲ್ಲಿವರೆಗೆ ನಾನು ಒಳ್ಳೆಯ ವಿಷಯಗಳನ್ನು ಈ ಶಾಲೆಯಿಂದ ನಾನು ಕಲಿತಿದ್ದೇನೆ. ವಿದ್ಯಾಸಂಸ್ಥೆಯ ಮುಖ್ಯ ಗುರು ಹಾಗೇನೆ ಶತಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಜಯಂತಿ ಮೇಡಮ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಶತಮಾನೋತ್ಸವದ ಸಂದರ್ಭದಲ್ಲಿ ನೀವು ಈ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳಾಗಿರುವಂಥದ್ದು ಮೇಡಮ್. ಹಾಗಾಗಿ ವಿದ್ಯಾಸಂಸ್ಥೆ ನೀವು ಬರೋ ಹೊತ್ತಿಗೆ ಹೇಗಿತ್ತು ಶಾಲೆಯ ಅಭಿವೃದ್ಧಿಯ ಬಗ್ಗೆ? 2022 ಮೇಯಲ್ಲಿ ಈ ಶಾಲೆಗೆ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆಗೆ ಸೇರಿದ್ದೇನೆ. ಸೇವೆಗೆ ಸೇರುವ ಸಂದರ್ಭದಲ್ಲಿ ಎಲ್ಲ ಇಲ್ಲಿನ ಊರ ಹಿರಿಯರು ಹೇಳ್ತಿದ್ರು, ನಮ್ಮ ಶಾಲೆ ಶತಮಾನೋತ್ಸವದ ಸಮೀಪದಲ್ಲಿ ಇದೆ, ನಿಮಗೊಂದು ಒಳ್ಳೆಯ ಅವಕಾಶ ಇದೆ ಅಂತೆಲ್ಲ ಹೇಳಿದ್ದಾರೆ. ಅದು ನಿಜವಾಗಿಯೂ ಅರ್ಥಪೂರ್ಣವಾಗಿ ಈಗ ಆಗ್ತಾಯಿದೆ. ಊರಿನವರೆಲ್ಲ ಸಹಕಾರದಿಂದ ನಾವು ಎನಿಸಿಕೊಂಡಂತಹ ಎಲ್ಲ ಕಾರ್ಯಗಳು ಕೂಡ ಕೈಗೂಡ್ತಾ ಬಂದಿದೆ. ಅದೇ ರೀತಿ ಹೊಸ ಒಂದು 8 ಕೊಠಡಿಯ ತರಗತಿಗಳು ಸಹ ನಿರ್ಮಾಣ ಆಗ್ತಾ ಇದೆ. ಅದೇ ರೀತಿ ಅದರ ಮೇಲ್ಭಾಗದಲ್ಲಿ ಒಂದು ಸಭಾಂಗಣದ ವ್ಯವಸ್ಥೆ ಕೂಡ ಮಾಡುವವರಿದ್ದಾರೆ. ಅದೇ ರೀತಿ ಇಲ್ಲಿಯ ಎಲ್ಲ ವಿದ್ಯಾಭಿಮಾನಿಗಳು, ಊರ ಹಿರಿಯರು ಎಲ್ಲರೂ ಕೂಡ ಉತ್ತಮವಾದ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಯ ಶಿಕ್ಷಕ ವೃಂದ ಕೂಡ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ನನ್ನೊಂದಿಗೆ ತುಂಬ ಸಹಕಾರವನ್ನು ನೀಡುತ್ತಾ ನಮಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ತಾ ಇದ್ದಾರೆ. ಹಾಗೆಯೇ ಶಾಲೆಯ STMC ಅಧ್ಯಕ್ಷರು ತುಂಬ ಜವಾಬ್ದಾರಿಯುತವಾಗಿ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂಸ್ಥೆ ಬೆಳಗುವಲ್ಲಿ ಅವರ STMCಯ ಪಾತ್ರ ತುಂಬ ಇದೆ. ಅದೇ ರೀತಿ ಶತಮಾನೋತ್ಸವ ಸಮಿತಿ ಕೂಡ ಅದಕ್ಕೆ ಒಬ್ಬ ಸೂಕ್ತ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಿ ಅದರಲ್ಲಿರುವ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಕೂಡ ಅತ್ಯುತ್ತಮವಾದ ಕೆಲಸವನ್ನು ಮಾಡಿ ಎಲ್ಲ ಸಂಸ್ಥೆಗಳಲ್ಲಿ ಊರವರಲ್ಲಿ ಎಲ್ಲ ಸಹಾಯವನ್ನು ಯಾಚಿಸಿ ಇಷ್ಟೊಂದು ಭವ್ಯವಾದ ಕಟ್ಟಡವನ್ನು ನಿರ್ಮಿಸುವಲ್ಲಿ ಒಳ್ಳೆಯ ಪಾತ್ರವನ್ನು ವಹಿಸಿದ್ದಾರೆ. ಅದೇ ರೀತಿ ಎಲ್ಲ ಊರಿನವರ ಕೂಡ ಸಹಕಾರ ನಮಗಿದೆ. ಅದೇ ನಮ್ಮ ಶಾಲೆಯ ಸರ್ವಾಂಗೀಣ ಪ್ರಗತಿಯನ್ನು ನಾನು ಈ ತನಕ ಇಲ್ಲಿ ಕಂಡಿದ್ದೇನೆ. ವಿದ್ಯಾರ್ಥಿಗಳ ಸಂಖ್ಯೆ ಈ ವರ್ಷ 94 ಇದೆ. ಮುಂಬರುವ ವರ್ಷದಲ್ಲಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ ಪ್ರಯತ್ನ ಪಡ್ತಾ ಇದ್ದೇವೆ. ದಾಖಲಾತಿ ಆಂದೋಲನದಲ್ಲಿ ನಾವು ಮನೆ ಭೇಟಿ, ಅಂಗನವಾಡಿಗಳ ಭೇಟಿಗಳನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಊರವರ ಸಹಕಾರದಿಂದ ಶಾಲೆಗೊಂದು ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ ಮುಂಬರುವ 2026-27ನೇ ಸಾಲಿನಲ್ಲಿ ಶಾಲೆಗೆ ಒಂದು ವಾಹನದ ವ್ಯವಸ್ಥೆಯನ್ನು ಮಾಡಿ ಮಕ್ಕಳು ದೂರದಿಂದ ನಮ್ಮ ಶಾಲೆಗೆ ತಲುಪುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಇಂಗ್ಲೀಷ್ ಮಾಧ್ಯಮ ತರಗತಿಗಳಿಗೆ ನಾವು ಮಂಗಳೂರಿನ ಒಂದು ಸಂಸ್ಥೆಯಿಂದ ಆಟದ ಸಾಮಗ್ರಿಗಳನ್ನೆಲ್ಲ ತರಿಸಿದ್ದೇವೆ. ಹಾಗಾಗಿ ಒಂದು ಮಕ್ಕಳ ಉದ್ಯಾನವನವನ್ನು ಕೂಡ ನಿರ್ಮಿಸುವಂಥ ಒಂದು ಪ್ರಯತ್ನದಲ್ಲಿದ್ದೇವೆ. ಇದೆಲ್ಲವೂ ಕೂಡ ಕೈಗೂಡುವಂತಹ ಒಂದು ಸಂದರ್ಭ ಬರ್ತಾ ಇದೆ. ಹಾಗೆ ನಮ್ಮ ಈ ಶತಮಾನೋತ್ಸವವು ಬರುವ ಅಂದರೆ ಏಪ್ರಿಲ್ 3, 4, 5ರಂದು 2026ನೇ ಏಪ್ರಿಲಲ್ಲಿ ನಡೀಲಿಕ್ಕಿದೆ. ಶತಮಾನೋತ್ಸವಕ್ಕೆ ಸಾಂಸ್ಕೃತಿಕ ಸಂಭ್ರಮ ಹೇಗಿರುತ್ತೆ ಅಂತ? ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೃತ್ಯ, ನಾಟಕ, ರೂಪಕಗಳು ಎಲ್ಲ ಇವೆ. ಅದರ ತರಬೇತಿಯನ್ನು ಕೂಡ ನಾವು ಇನ್ನು ಬರುವ ವಾರದಿಂದ ಕೈಗೊಳ್ತಾ ಇದ್ದೇವೆ. ಅದೇ ರೀತಿ
ಆ ಒಂದು ಸಾಂಸ್ಕೃತಿಕ ಕಲಾ ವೈಭವ ತಟ್ಟು ಚಪ್ಪಾಳೆ ಅಂತ ಅದಕ್ಕೆ ಹೆಸರನ್ನು ಕೂಡ ಇಟ್ಟಿದ್ದೇವೆ. ಅದೇ ರೀತಿ ದಿನಾಂಕ ಏಪ್ರಿಲ್ 5ರಂದು ನಡೆಯುವಂತಹ ಗುರುವಂದನೆ ಮತ್ತು ಪೂರ್ವ ವಿದ್ಯಾರ್ಥಿಗಳ ಸಮ್ಮೇಳನ ಸಮಾರಂಭ ಅಂತ ಇದೆ. ಆ ದಿವಸ ಸ್ಮೃತಿ ಸಂಭ್ರಮ ಎಂಬ ಹೆಸರಲ್ಲಿ ಶಾಲಾ ಪೂರ್ವ ವಿದ್ಯಾರ್ಥಿಗಳನ್ನು ನಡೆಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ. ಅದರಲ್ಲಿ ಗಾಳಿಪಟ ಎಂಬಂತಹ ಒಂದು ತುಳು ಹಾಸ್ಯಮಯ ಸಾಮಾಜಿಕ ನಾಟಕವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇದರ ಶತಮಾನೋತ್ಸವವನ್ನು ದಿನಾಂಕ 3-4-5 ಏಪ್ರಿಲ್ ಅನ್ನು ಆಚರಿಸಲು ತೀರ್ಮಾನಿಸಿದ್ದೇವೆ. ತಮಗೆಲ್ಲರಿಗೂ 100 ವರ್ಷಗಳ ಸಂಭ್ರಮದಲ್ಲಿರುವಂತಹ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳ, ಶಿಕ್ಷಕರ, ಅದರ ಜೊತೆಗೇನೆ ಪೋಷಕರ, ಊರಿನವರ ಸಹಕಾರದ ಮೂಲಕ ಉತ್ತಮವಾಗಿ ನೂತನವಾಗಿರುವಂತಹ ಶಾಲಾ ಕಟ್ಟಡ ಕೂಡ ನಿರ್ಮಾಣ ಆಗ್ತಾ ಇರುವಂಥದ್ದು. ಶತಮಾನೋತ್ಸವ ಸಂಭ್ರಮದಲ್ಲಿ ವಿನೂತನವಾಗಿರುವಂತಹ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು. ಹಸಿರುವಾಣಿ ಹೊರಕಾಣಿಕೆ ಕೂಡ ಸಮರ್ಪಣೆಯಾಗ್ತಾ ಇರುವಂಥದ್ದು. ಇನ್ನೊಂದು ವಿಶೇಷ, ಏಪ್ರಿಲ್ 3, 4, 5ನೇ ತಾರೀಕಿನಂದು ಗೋಳಿತಟ್ಟು ಶಾಲೆಯಲ್ಲಿ ಶತಮಾನೋತ್ಸವದ ಸಂಭ್ರಮ ಮೇಳೈಸಲಿಕ್ಕಿರುವಂಥದ್ದು. ಹಾಗಾಗಿ ಯಾವ ರೀತಿಯಾಗಿ ಸಜ್ಜಾಗಿದೆ ವಿದ್ಯಾಸಂಸ್ಥೆ ಅನ್ನೋದನ್ನು ನೋಡಿದ್ರಲ್ಲ, ನೀವು ಕೂಡ ಈ ಒಂದು ಶತಸಿರಿ ಸಂಭ್ರಮದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.